ಮರಾಠ ಮೀಸಲಾತಿ ಚಳವಳಿಯು 5ನೇ ದಿನ ಪ್ರವೇಶಿಸಿದ್ದು ಅರ್ಧ ಮುಂಬೈ ಚಳವಳಿಯಿಂದಾಗಿ ತತ್ತರಿಸಿದೆ. ಇನ್ನೊಂದು ಕಡೆ ಮಳೆ ಸಂಚಾರಕ್ಕೆ ಕತ್ತರಿ ಹಾಕಿದೆ. ಮನೋಜ್ ಜಾರಂಗೆ ನೇತೃತ್ವದಲ್ಲಿ ಮರಾಠ ಮೀಸಲಾತಿ ಚಳವಳಿ ನಡೆದಿದ್ದು ಹಲವು ಸಂಘ ಸಂಸ್ಥೆಗಳು ಕೆಲವು ಪಕ್ಷಗಳು ಕೂಡ ಅದನ್ನು ಬೆಂಬಲಿಸಿವೆ. 5 ದಿನಗಳಿಂದ ಚಳವಳಿಗೆಂದು ಮುಂಬೈಗೆ ಆಗಮಿಸುತ್ತಿರುವವರ ಸಂಖ್ಯೆ ಕೂಡ ಅಧಿಕರಿಸಿದೆ. ಪ್ರತಿಭಟನಾಕಾರರು ಮುಂಬೈಗೆ ಬರುವುದನ್ನು ನಿಲ್ಲಿಸಿ ಖಚಿತಪಡಿಸಿ ಎಂದು ಮುಂಬೈ ಹೈಕೋರ್ಟ್ ಈ ಸಂಬಂಧ ಇಂದು ಆದೇಶವನ್ನು ನೀಡಿದೆ. ಮನೋಜ್ ರಾವ್ ಸಾಹೇಬ್ ಜಾರಂಗೆ ಪಾಟೀಲ್ ಸಾಮಾಜಿಕ ಕಾರ್ಯಕರ್ತರಾಗಿದ್ದು ಇನ್ನಷ್ಟು ಮರಾಠರನ್ನ ಮುಂಬೈಯಲ್ಲಿ ಸೇರಿಸುವುದಾಗಿ ಹೇಳಿದರು. ಅದರ ಬೆನ್ನಿಗೆ ಉಚ್ಚ ನ್ಯಾಯಾಲಯವು ಪ್ರತಿಭಟನಾಕಾರರನ್ನ ತಡೆಯಿರಿ ಎಂದು ಪೊಲೀಸರಿಗೆ ತಿಳಿಸಿದೆ. ಮುಂಬೈಯು ಒಂದು ಕಡೆ ಮಳೆ ಮತ್ತೊಂದು ಕಡೆ ಮರಾಠ ಮೀಸಲು ಚಳವಳಿಯಿಂದಾಗಿ ಅರ್ಧಂಬರ್ಧ ಸ್ತಂಭಿಸಿದೆ ಎಂದು ತಿಳಿದು ಬಂದಿದೆ. ಕೋರ್ಟ್ ಆದೇಶದ ಬೆನ್ನಿಗೆ ಪೊಲೀಸರು ಮನೋಜ್ ಜಾರಂಗಿ ಅವರಿಗೆ ಮೈದಾನ ಬಿಡುವಂತೆ ನೋಟಿಸ್ ನೀಡಿದ್ದಾರೆ. ಮುಂಬೈಯ ಆಜಾದ್ ಮೈದಾನದಲ್ಲಿ ಚಳವಳಿಗಾರರು ಸೇರಿದ್ದು ಬರುವುದು ಹೋಗುವುದು ನಡೆದಿದೆ. ಮರಾಠರಿಗೆ 10% ಮೀಸಲಾತಿಗಾಗಿ ಜಾರಂಗೆ ಅನಿರ್ದಿಷ್ಟ ಕಾಲದ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದ್ದಾರೆ. मैं पिछले 2 दिन से मैं जरंगे पाटिल जी को ये आपके माध्यम से मैं ये अपील कर रहा हूँ कि हमारा आंदोलन बदनाम न हो जाए. जो लोग आंदोलन के लिए आए वो खाली आज़ाद मैदान में ही बैठे उनके साथ परवानगी दिए लगातार सरकार परमिशन दे रही है. वहाँ भी कॉरपोरेशन को पहले दिन थोड़े हो गई सुविधा, लेकिन 3 दिन से कॉरपोरेशन के माध्यम से पूरी सुविधा दी जा रही है. पानी के पीने का पानी दिया जाए, रात को लाइट की सुविधा है, सैनिटेशन की सुविधा है. तो अभी बाहर जाने की आवश्यकता ही नहीं ना. मैं सोलापुर डिस्ट्रिक्ट से पंढरपुर तहसील से रोपले गांव से बनता हूँ. मैं कितने दिन से यहाँ पर आए हैं? हम पूरे 8 दिन हो गए और हमारा जब तक हमारी मांगे पूरी नहीं होती, चाहे 2 महीना लोग हो 2.5 महीना लोग हो, कुछ नहीं, हम इधर से कहीं नहीं जाने वाले. पूरा रिजर्वेशन लेके ही जाएंगे. उससे पहले अनाज पर है हमारे मनोज दादा, उन्होंने पानी छोड़ दिया है, अन्न पानी पूरा छोड़ दिया है. उनको कोई भी दिक्कत बनेगी ना तो समाज हम उनके वास्ते शांत बैठा है. हम रहते ही क्षेत्रीय समाज से है, हमको कोई सिखाने की जरूरत नहीं. जिसको सिखाए उसको. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಸ್ಸಿಡಿಸಿಸಿ ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. ಎಸ್ಸಿಡಿಸಿಸಿ ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ ಉತ್ಕೃಷ್ಟ ಸಹಕಾರಿ ಸೌಧ ಕೊಡಿಯಾಲ್ ಬೈಲ್ ಮಂಗಳೂರು.